ನಾವು ಪಲಾಯನ ಮಾಡಿಲ್ಲ. ನಾವು ಹೋರಾಟಕ್ಕೆ ಸಿದ್ಧರಿದ್ದು ಜನರ ಧ್ವನಿಯಾಗಿ ಜನರ ಬೇಡಿಕೆ ಮತ್ತು ಆಶಯಗಳನ್ನು ಈಡೇರಿಸಲು ಮನವಿ ಮಾಡಿದ್ದೇವೆ ಎಂದು ಕುಂದಾಪುರ ಪುರಸಭೆಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಚಂದ್ರಶೇಖರ್ ಖಾರ್ವಿ ಹೇಳಿದ್ದಾರೆ. ಪುರಸಭೆಯ ವಿಶೇಷ ಸಭೆಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಗೈರಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಳಕಳಿ ಇಲ್ಲದ ವಿಪಕ್ಷ ಕಾಂಗ್ರೆಸ್ ಪಲಾಯನಗೈದಿದೆ ಎಂದು ಬಿಜೆಪಿ ಸದಸ್ಯರ ಹೇಳಿಕೆಗೆ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಆಸ್ತಿ ತೆರಿಗೆಯನ್ನು ಏರಿಸಬಾರದು. 2005-6ರಲ್ಲಿ ವಿಧಿಸಿದ್ದ ವಿಬಿ ತೆರಿಗೆ ವ್ಯವಸ್ಥೆ ಮುಂದುವರಿಸಬೇಕು. ಕೊರೋನಾದಿಂದಾಗಿ ಜನರು ಜರ್ಜರಿತರಾಗಿದ್ದು ಉದ್ಯೋಗವಿಲ್ಲದೆ ಶಿಕ್ಷಣದ ಸುಂಕವನ್ನು ಕಟ್ಟಲು ಕಷ್ಟಪಡುತ್ತಿರುವ ವೇಳೆ 2020-21ರಲ್ಲಿ 15% ತೆರಿಗೆ ವ್ಯವಸ್ಥೆ ಏರಿಸುವುದು ಜನರಿಗೆ ಹೊರೆಯಾಗಲಿದೆ ಎಂದು ಕಾಂಗ್ರೆಸ್ ಬೆಂಬಲಿತ 8 ಜನ ಸದಸ್ಯರು ಪುರಸಭಾ ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಜನರು ದುಸ್ಥಿತಿಯಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಆಸ್ತಿ ತೆರಿಗೆಯನ್ನು ಹೆಚ್ಚಿಸುವುದು ಬೇಕಾ? ಪ್ರತಿಪಕ್ಷವಾಗಿ ನಾವು ಸಭೆಯನ್ನು ಬಹಿಷ್ಕರಿಸಿದ್ದೇವೆ. ಈ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ. ಅದು ಬಿಟ್ಟರೆ ಪಲಾಯನ ಮಾಡಿದ್ದಲ್ಲ ಎಂದು ಹೇಳಿದ್ದಾರೆ. ಇದಕ್ಕಾಗಿ ಮಾರ್ಚ್ 15ರಂದು ವಿಶೇಷ ಸಭೆ ಕರೆಯಲಾಗಿದೆ. ಜನರಿಗೆ ತೆರಿಗೆಯ ಭಾರ ಹೇರುವುದಿಲ್ಲ ಎಂದು ಆಸ್ತಿಯ ಮೂಲಧಾರಣೆಯಂತೆ ತೆರಿಗೆ ಇದ್ದು ಪ್ರತಿ 3 ವರ್ಷಗಳಿಗೊಂದು 15% ಏರಿಸಿ ಈಗ ಅದರ ಮೇಲೆ ಏಕಾಏಕಿ ತೆರಿಗೆ ಏಕೆ ಮಾಡುವುದು? ಅದು ಈಗ ಈ ಆರ್ಥಿಕ ಸಂಕಷ್ಟದಲ್ಲಿ ಎಂದಾಗ ಜನ ವಿರೋಧಿಸುವ ಸಾಧ್ಯತೆ ಇರುವುದು ಸಹಜ. ಆದ್ದರಿಂದ ನಾವು ಪ್ರತಿಪಕ್ಷವಾಗಿ ನಾವು 8 ಜನ ಸದಸ್ಯರಿದ್ದ 8 ಜನ ಕಾಂಗ್ರೆಸ್ ಬೆಂಬಲಿತರು ನಾವು ಇವತ್ತು ಬೆಳಿಗ್ಗೆನೇ ಅಧ್ಯಕ್ಷರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಆಸ್ತಿ ತೆರಿಗೆಯನ್ನು ಏರಿಸಬಾರ್ದು ಮತ್ತು 2005-6ರಲ್ಲಿ ಏನು ಆಸ್ತಿ ತೆರಿಗೆಯನ್ನು ವಿಧಿಸಿದ್ರು ಅದೇ ಇರಬೇಕು. ಈಗ ಕೊರೋನಾದಂಥ ಮಹಾಮಾರಿ ಜನರನ್ನು ಕೈಲಾಗದಷ್ಟು ಜರ್ಜರಿತವಾಗಿ ಮಾಡಿದೆ. ಉದ್ಯೋಗ ಇಲ್ಲ, ಎಲ್ಲಿ ಹೋದರೂ ಶಿಕ್ಷಣಕ್ಕೂ ಕೂಡ ಶಿಕ್ಷಣದ ಶುಲ್ಕವನ್ನು ಕಟ್ಟೋಕ್ಕೂ ಕೂಡ ಇವತ್ತು ಜನತೆ ಅಲ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಆಸ್ತಿ ತೆರಿಗೆಯನ್ನು 2005ರ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ 15% ಏರಿಸ್ತಾ ಬಂದಿತ್ತು. ಈ ವರ್ಷ ಕೂಡ 15% ಆಲ್ರೆಡಿ ಏರಿಸಿದ್ದಾರೆ. ಈಗ 2018 ಮತ್ತು 19ರ ಆಸ್ತಿ ತೆರಿಗೆಯನ್ನು ಅಂದರೆ 2015ರಲ್ಲಿದ್ದ 2005 ಮತ್ತು 6ರಲ್ಲಿ ಆಸ್ತಿ ತೆರಿಗೆ ಒಂದು, ಈಗ 2018 ಮತ್ತು 19ರ ಆಸ್ತಿ ತೆರಿಗೆಯನ್ನು ವಿಧಿಸಿ ಮಾಡುವಂಥದ್ದು ಕರ್ನಾಟಕ ಸರ್ಕಾರ ಸುತ್ತೋಲೆಯನ್ನೇ ಕಳಿಸುವಾಗಲೇ ಪುರಸಭೆಗಳಿಗೆ ಅದನ್ನು ಪ್ರಸ್ತಾವನೆ ಇಟ್ಟು ಚರ್ಚೆ ಮಾಡಲಿಕ್ಕೆ ಇಲ್ಲ ಅವಕಾಶಗಳೇ ಇಲ್ಲ.